ದಕ್ಷಿಣ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಿಗ್ ಬಾಸ್ ಸ್ಪರ್ಧಿ ನಟಿ ಶುಭ ಪುಂಜ ಇಂದು ಭೇಟಿಯನ್ನು ನೀಡಿದರು. ದೇವರ ದರ್ಶನ ಪಡೆದ ಅವರು ಪ್ರಸಾದ ಸ್ವೀಕರಿಸಿದರು. ಅತ್ಯಂತ ಸರಳ ರೀತಿಯಲ್ಲಿ ಎಲ್ಲಾ ಭಕ್ತರಂತೆ ಭೇಟಿ ನೀಡಿದ ನಟಿ ಶುಭ ಪುಂಜ ಭೋಜನ ಶಾಲೆಗೆ ಸರತಿ ಸಾಲಿನಲ್ಲೇ ಸಾಗಿ ಎಲ್ಲಾ ಭಕ್ತರಂತೆ ನೆಲದ ಮೇಲೆ ಕೂತು ಅನ್ನಪ್ರಸಾದವನ್ನು ಸ್ವೀಕರಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮದುವೆ ಆದ ನಂತರ ಮೊದಲ ಬಾರಿಗೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ದೇನೆ. ಕರಾವಳಿ ಅಂದರೆ ತುಂಬ ಇಷ್ಟ, ಅದಕ್ಕಾಗಿ ಕರಾವಳಿಯಲ್ಲೇ ಮದುವೆ ಆಗಿದ್ದೇನೆ. ತುಳು ಚಿತ್ರರಂಗ ಬೆಳೀತಾ ಇದ್ದು ತುಳು ಭಾಷೆ, ತುಳು ಸಿನಿಮಾ ಅಂದರೆ ತುಂಬ ಇಷ್ಟ. ಅವಕಾಶ ಸಿಕ್ಕಿದ್ರೆ ತುಳು ಚಿತ್ರದಲ್ಲಿ ಅಭಿನಯವನ್ನು ಮಾಡ್ತೇನೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಚರ್ಚೆ ಆಗ್ತಾ ಇದೆ. ಕೋಸಲಗುಡ್ಡೆ ಇನ್ನಷ್ಟು ಬೆಳೆಯಲಿ, ಇನ್ನೂ ಹೆಚ್ಚಿನ ಥಿಯೇಟರ್ಗಳಲ್ಲಿ ಸಿನಿಮಾ ಬಿಡುಗಡೆಯಾಗಲಿ ಎಂದರು. ಶುಭಪುಂಜ ಜೊತೆ ಅವರ ಪತಿ ಸುಮಂತ್, ಪ್ರವೀಣ್ ಜವರೇಗೌಡ, ಚೈತ್ರ ಪ್ರವೀಣ್ ದೇವಾಲಯಕ್ಕೆ ಆಗಮಿಸಿದರು. ಮಾತೆರೆಗಳ ನಮಸ್ಕಾರ. ಸೊ ಮದುವೆ ಆಗ್ಬೇಕಾ ಫಸ್ಟ್ ಎಂಕಲ್ ಈಶ್ವರ ದೇವಸ್ಥಾನಕ್ಕೆ ಹೋದು ಮತ್ತು ನಮ್ಮ ಕಟೀಲು ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಬೈದ ಆನ್ಲೈನ್ ಕಳೆದೆಲ್ಲ ಇನ್ನು ಊರು ಶಿರ್ವ ಅಂಚದಕ್ಕೆಲ್ಲ ಇದನ್ನು ದೇವಸ್ಥಾನ ಹೋಗಾಯ್ತು. ಬೆಲ್ಮಾನ್ ದುರ್ಗಾ ಪರಮೇಶ್ವರಿಗೆ ಹೋದು ಮತ್ತು ಕಟೀಲು ದುರ್ಗಾ ಪರಮೇಶ್ವರಿಗೆ ಬೈದ ಮುನ್ಪಡ್ದು ನಾನೆಲ್ಲ ಒಂದಿದ್ದು ನಾವು ಬೇರೆ ದೇವಸ್ಥಾನದಲ್ಲಿ ಕೂದು ಪಕ್ಕ ಬ್ಯಾಂಗ್ಳೂರು. ನೆಕ್ಸ್ಟ್ ಏನ ಪಿಕ್ಚರ್ ಹತ್ರ ದೇವಿ ಅಂದರೆ ಅವ್ರ ರಿಲೀಸಿಗೆ ರೆಡಿ ಉಂಟು. ಪಕ್ಕ ಅಂಬುಜ ಅವ್ರ ಶೂಟಿಂಗ್ ನಡೀತದೆ. ಸೊ ಪೂರ ಪ್ರಾಜೆಕ್ಟ್ಸ್ನ ಉಂಟು. ಸೊ എനിക്ക് ಊರುಡೆ ಬರ್ರೆ ಈಪೆಲ್ಲ ಖುಷಿ. ಸೊ ಇನ್ನು ಈ ಸರ್ತಿ ಮದ್ಮೇಲೆ ಏನೇನು ಊರುಡೆ ಅಜ್ಜಿನ ಇಲ್ಲಡೆ ಮಲ್ದಿ. ಸೊ ನಿಂಗೆಲ್ಲ ಮಾತನೆಲ್ಲ ಆಶೀರ್ವಾದ.